Shahi Tukda is ready to eat. ವಾವ್ ಸೂಪರ್, ವೆರಿ ಕಲರ್ಫುಲ್, ನೋಡೋದಕ್ಕೂ ತುಂಬಾ ಕಣ್ಣಿಗೆ ಮುದ ನೀಡ್ತಾ ಇದೆ. ಹೌದಾ? Awesome. ಶಾಯಿ ಟುಕ್ಡ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರು, ಏಲಕ್ಕಿ ಹಾಕಿ ಒಂದೆಡೆ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಬ್ರೆಡ್ ಅನ್ನು ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದು ಸಕ್ಕರೆ ಪಾಕಕ್ಕೆ ಸೇರಿಸಿ ಬ್ರೆಡ್ ಪಾಕ ಹೀರಿಕೊಂಡ ನಂತರ ತೆಗೆದಿಟ್ಟುಕೊಳ್ಳಿ. ಆನಂತರ 1 ಕಪ್ ಹಾಲಿಗೆ ಸ್ವಲ್ಪ ಸಕ್ಕರೆ, ಕೇಸರಿ ದಳಗಳು ಹಾಕಿ ಕುದಿಸಿ. ಕುದಿ ಬಂದ ನಂತರ ಹಾಲಿನಲ್ಲಿ ತೆಳು ಮಾಡಿದ 1 ಚಮಚದಷ್ಟು ಕಸ್ಟರ್ಡ್ ಪುಡಿಯನ್ನು ಕುದಿಯುವ ಹಾಲಿಗೆ ನಿಧಾನವಾಗಿ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಬಾದಾಮಿ, ಗೋಡಂಬಿ ಚೂರುಗಳನ್ನು ಸೇರಿಸಿ ಬೇಯಿಸಿ. ಬ್ರೆಡ್ ತುಂಡುಗಳ ಮೇಲೆ ತಯಾರಿಸಿದ ಕಸ್ಟರ್ಡ್ ಅನ್ನು ಹಾಕಿ ಗುಲಾಬಿ ದಳಗಳಿಂದ ಅಲಂಕರಿಸಿ ಸರ್ವ್ ಮಾಡಿ. ಶಾಯಿ ಟುಕ್ಡ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.